ದೈವ ದೇವರುಗಳಿಗೆ ಶಿರವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಒಂದು ಸಭೆಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಇರುವಂತಹ ನಮ್ಮವರು ಈ ವರ್ಷದ ಈ ಒಂದು ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಅದು ಮಾತ್ರ ಅಲ್ಲದೆ ಹಲವಾರು ವರ್ಷಗಳಿಂದ ನಮ್ಮ ಕಾರ್ಯಕ್ರಮ, ಅದು ಕ್ರೀಡಾಕೂಟ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಶ್ರೀಯುತ ಪುರುಷೋತ್ತಮ ಅಂಚನವರು. ವಿಶೇಷವಾಗಿ ನಮಗೂ ಅವರಿಗೆ ಬಹಳ ನಂಬಿದೆ. ಈ ಒಂದು ಮಣ್ಣಿಗೆ ಪುರುಷೋತ್ತಮ ಅಂಚನವರು ಈ ಒಂದು ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಪುರುಷೋತ್ತಮ ಅಂಚನವರಿಗೆ ಸ್ವಾಗತ. ಹಾಗೆ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಶ್ರೀಯುತ ಶೌಕತ್ ಅವರು, ಮಾಜಿ ಅಧ್ಯಕ್ಷರು, ಬನಾದಿ ಗ್ರಾಮ ಪಂಚಾಯತ್. ಹಾಗೆ ಕೊಡುಗೆ ದಾನಿಗಳು. ಅದು ಮಾತ್ರ ಅಲ್ಲದೆ ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದವರು. ಈ ಒಂದು ಹಸಿಗುಳಿ ಯುವಕ ಮಂಡಲ ಕಟ್ಟಿದನಿಂದ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಶ್ರಮಿಸಿದವರು ಶ್ರೀಯುತ ಶೌಕತ್ ಅವರು, ಮಾಜಿ ಅಧ್ಯಕ್ಷರು. ಈ ಕಾರ್ಯಕ್ರಮ ಸಭಾಧ್ಯಕ್ಷರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗೆ ಶ್ರೀಯುತ ಇಕ್ಬಾಲ್ ಸಾಮಾನಿಗೆ ಉದ್ಯಮಿಗಳು, ಅವರು ಕೂಡ ಹಾಗೆಯೇ ಸಮಾಜಮುಖಿ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸಂತೋಷನ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಸಮಯಕ್ಕೆ ಇಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇಕ್ಬಾಲ್ ಅವರು, ಉದ್ಯಮಿಗಳು. ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂತೋಷನ ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ಒಂದು ಗೌರವ ಅಧ್ಯಕ್ಷರಾಗಿ, ಹಸಿಗೋಲಿ ಯುವಕ ಮಂಡಲದ ಅಧ್ಯಕ್ಷರಾಗಿ ಇಷ್ಟು ವರ್ಷಗಳ ಕಾಲ ಈ ಒಂದು ಯಾವುದಕ್ಕೂ ಚ್ಯುತಿ ಬರದ ಹಾಗೆ ಈ ಒಂದು ಮೊಸರುಗುಡಿಕೆ ಉತ್ಸವವನ್ನು, ಅದಕ್ಕೆ ಪೂರ್ವಭಾವಿ ನಡೆಯತಕ್ಕಂಥ ಸಾಂಸ್ಕೃತಿಕ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಎಲ್ಲವನ್ನು ಕೂಡ ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಶ್ರಮವಹಿಸಿದವರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು. ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಗೌರವ ಅಧ್ಯಕ್ಷರು ಕೂಡ, ಅವರನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿಕೊಂಡು ಬರ್ತಾ ಇರುವಂತಹ ಶ್ರೀಯುತ ಆನಂದಕ್ಕೆ ಹಸಿಗೋಡಿ ಅವರು, ಗೌರವ ಸಲಹೆಗಾರರು, ಸಮಾಜಮುಖಿ ಚಿಂತಕರು, ಧಾರ್ಮಿಕ ಮುಂದಾಳು ಕೂಡ ಹೌದು. ಶ್ರೀಯುತ ಆನಂದಕ್ಕೆ ಹಸಿಗೋಡಿ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕೋಶಾಧಿಕಾರಿಗಳು, ನಮ್ಮ ಸುಧಾಕರ್ ಭಟ್ ಅವರು 2-3 ವರ್ಷಗಳಿಂದ ಕೋಶಾಧಿಕಾರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಶ್ರಮವನ್ನು ಪಟ್ಟವರು ಶ್ರೀಯುತ ಸುಧಾಕರ್ ಭಟ್ ಅವರು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕಳೆದ ವರ್ಷ ನಮ್ಮ ಹಸಿಗುಳಿ ಮೊಸರುಗುಡಿಕೆ ಉತ್ಸವದ ಅಧ್ಯಕ್ಷತೆ ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದವರು ಚಂದ್ರಶೇಖರ್ ಶೆಟ್ಟಿ ಮಂಡಲ ಅವರು. ಕೇವಲ ಸಮಾಜಮುಖಿ ಚಿಂತಕರು ಮಾತ್ರ ಅಲ್ಲದೆ ಒಳ್ಳೆಯ ಕ್ರೀಡಾಕೂಟಗಳಾಗುವಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕೊಡುಗೆ ನೀಡಿಕೊಂಡು ಬಂದವರು. ಕಳೆದ ವರ್ಷ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡುವಲ್ಲಿ ದುಡಿದವರು ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಡನೆ. ಇವತ್ತು ಎಲ್ಲ ಸಭೆಗಳಿಗೆ ಕೂಡ ಆಗಮಿಸುವವರೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮಂಡಲ ಉದ್ಯಮಿಗಳು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರುಗಳು ಇಬ್ಬರಿದ್ದಾರೆ, ಮತ್ತು ಪದ್ಮನಾಭ ಗಟ್ಟಿ ಅವರಿದ್ದಾರೆ, ವಿಶ್ವನಾಥ್ ನಾಯ್ಕ ಅವರಿದ್ದಾರೆ. ಇಬ್ಬರು ಕೂಡ ನಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇಬ್ಬರಿಗೂ ಸ್ವಾಗತ. ಹಾಗೆ ನಮ್ಮ ರಾಧಾಕೃಷ್ಣ ರವಿಗಳು ಈಗಾಗಲೇ ಹೇಳಿದಾಗೆ ಕ್ರೀಡಾ ಸಂಚಾಲಕರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರು. ಹಲವು ವರ್ಷಗಳಿಂದ ಕ್ರೀಡಾ ಸಂಚಾಲಕರಾಗಿ ಕಾರ್ಯಕ್ರಮವನ್ನ ಎಲ್ಲಿ ಯಾವುದೇ ತೀರ್ಪುಗಾರಿಕೆಯಲ್ಲಿ ಆಗಿರ್ಬೋದು, ಯಾವುದರಲ್ಲಿ ತೊಂದರೆ ಬಾರದ ಹಾಗೆ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡುವಲ್ಲಿ ಶ್ರಮಪಟ್ಟವರು ರಾಧಾಕೃಷ್ಣ ರವಿ ಅವರು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪುರುಷೋತ್ತಮ ಅವರು ನಮ್ಮ ವಿಶ್ವಮಂಗಲ ಕೊನಾಜಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಕ್ರೀಡಾಕೂಟಕ್ಕೆ ಇವತ್ತು ತೀರ್ಪುಗಾರರಾಗಿ ನಮಗೆ ತೀರ್ಪನ್ನು ನೀಡಲಿಕ್ಕೆ ಬಂದಿದ್ದಾರೆ. ಮತ್ತೆ ಮಂಜು ಅವರು ಕೂಡ ನಮ್ಮ ಕನಚೂರು ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಆರ್ಥಿಕ ಸಮಿತಿ, ಯಾವುದಕ್ಕೂ ನಮಗೆಲ್ಲ ಗೊತ್ತಿದ್ದಾಗೆ ಆರ್ಥಿಕತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಸುಮಾರು 3 ಲಕ್ಷದ ಬಜೆಟ್ ನೋಡ್ಲಿಕ್ಕೆ ಸಣ್ಣದಾದರೂ ಕೂಡ ಸುಮಾರು 3 ಲಕ್ಷದಷ್ಟು ಬಜೆಟ್ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಈ ಒಂದು ಆರ್ಥಿಕ ಸಮಿತಿಯ ಸಂಚಾಲಕರು ನಮ್ಮೊಂದಿಗೆ ಸಹಕಾರ ಮಾಡುವವರು ಕೃಷ್ಣಪ್ಪನ ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ, ಎಲ್ಲರಿಗೂ ಕೂಡ ಸುಬ್ಬರದಿದ ಕ್ರೀಡಾಭಿಮಾನಿಗಳಿದ್ದಾರೆ, ಸಂಘಟನೆಯ ಪ್ರಮುಖರಿದ್ದಾರೆ, ಮಾಧ್ಯಮ ಬಂಧುಗಳಾಗಿರುವಂತಹ ಹೊಸಕರಳು ಮಾಧ್ಯಮದ ಮಿತ್ರ ಆಶೀಶ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸ್ತೇನೆ. ಈಗ ಪ್ರಾಸ್ತಾವಿಕವಾಗಿ ಒಂದು 2 ಮಾತುಗಳು. ಹಾಗೆ ಕಳೆದ ವರ್ಷದ ನಮ್ಮ ಈ ಮೊಸರುಗುಡಿಕೆಯ ಅಧ್ಯಕ್ಷರನ್ನು ವಹಿಸಿಕೊಂಡು ಉತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ ನಮ್ಮ ಚಂದ್ರಶೇಖರ್ ಶೆಟ್ಟಿ ಮಂಡನವರೇ, ಈ ಒಂದು ಕೃಷ್ಣಪ್ಪನವರೇ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾಯಿ ನಮ್ಮ
ಇಷ್ಟೊಂದು ಈ ಒಂದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಒಂದು ನಡೆಯುತ್ತಿದ್ರೆ ಒಂದು ಕಾರ್ಯಕ್ರಮವನ್ನು ಸಂಚಾರದಿಂದ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಯಾದವ್ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತ ಮಾಡಿಕೊಂಡು ಮತ್ತೆಲ್ಲ ನಮ್ಮ ಇಲ್ಲಿ ಸೇರಿದಂತ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಒಂದು ಕ್ರೀಡೆ ಒಂದು ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಈ ಒಂದು ಕ್ರೀಡೆ ಬಹಳ ಒಂದು ಪಾತ್ರವನ್ನು ವಹಿಸುತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಈ ಒಂದು ಕ್ರೀಡೆ ಅಲ್ಲಿ ಯಾವುದೇ ಜಾತಿ ಒಂದು ರಾಜಕೀಯ ಯಾವುದೂ ಇದರಲ್ಲಿ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಕೂಡಿಕೊಂಡು ಒಂದು ಭಾಗವಹಿಸುವಂತಹ ಕ್ರೀಡೆ. ಒಂದು ನಮ್ಮ ದೇಶದ ಒಂದು ಕ್ರೀಡೆಯ ನಮ್ಮ ದೇಶದ ಉತ್ತಮ ಒಂದು ಕ್ರೀಡೆಯಲ್ಲಿ ನಮ್ಮ ದೇಶದ ಸ್ವಾಭಿಮಾನವನ್ನು ಎತ್ತಿವಡಿಸುವುದು ಎಲ್ಲ. ಅದರಲ್ಲಿ ಮುಸ್ಲಿಮರು ಇರ್ಬೋದು, ಹಿಂದೂಗಳು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಇದು ನಮ್ಮ ದೇಶದ ಕ್ರೀಡಾ ನಮ್ಮ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ದೇಶ ಕ್ರೀಡೆಯಲ್ಲಿ ಬಹಳ ದೊಡ್ಡ ರೀತಿಯ ಪ್ರಗತಿಯನ್ನು ಕಾಣ್ತಾ ಇದೆ. ಹಾಗೆ ಕ್ರೀಡೆ ನಮ್ದು ಯಾವತ್ತೂ ನಮಗೆ ದೈಹಿಕವಾಗಿ ಮಾನಸಿಕವಾಗಿಯೂ ಈ ಕ್ರೀಡೆ ನಮಗೆ ಬಹಳ ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ರೀತಿಯ ಪ್ರಯೋಜನ ಕೊಡುತ್ತೆ. ಯಾಕೆಂದ್ರೆ ಈ ಕ್ರೀಡೆ ನಾವು ಕ್ರೀಡೆ ಆಡುವಾಗ ನಾವು ಕ್ರೀಡೆ ಯಾವತ್ತೂ ನಮ್ಮ ಆರೋಗ್ಯದ ಮೇಲೆ ಉತ್ತಮ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಮತ್ತೆ ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಕ್ರೀಡೆಯಲ್ಲಿ ಸೋಲು ಗೆಲುವು ಯಾವತ್ತೂ ಅದನ್ನು ನಾವು ಹೆಚ್ಚು ತಲೆಗೆಡಿಸುವ ಅಗತ್ಯ ಇಲ್ಲ. ನಮ್ಮ ದೈಹಿಕ ಶಿಕ್ಷಕರು ಒಮ್ಮೆ ಹೇಳ್ತಿದ್ರು, ಅದು ಸಕ್ಕರೆ ಹಾಕಿದಷ್ಟು ಸಿಹಿ ಅಂತ. ಯಾಕೆಂದ್ರೆ ನಾವು ಎಷ್ಟು ಕಠಿಣವಾಗಿ ಅಭ್ಯಾಸ ಮಾಡ್ತೇವೋ ಅದು ನಮ್ಮ ಕ್ರೀಡೆಯಲ್ಲಿ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯಲ್ಲಿ ಏನಾದರೂ ತೀರ್ಪುಗಾರರ ತೀರ್ಪು ಏನಾದರೂ ಆಟಗಾರರ ವಿರುದ್ಧವಾಗಿ ತಂಡದ ವಿರುದ್ಧವಾಗಿ ಕೆಲವೊಮ್ಮೆ ಬರ್ತದೆ. ಅದನ್ನು ನಾವು ಯಾವುದಕ್ಕೆ ಅದನ್ನು ಕ್ರೀಡಾಭಿಮಾನ ಸ್ವೀಕರಿಸಿ ಕ್ರೀಡಾ ಸ್ವಾಭಿಮಾನ ಎತ್ತಿಹಿಡಿಯಬೇಕಾದ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕ್ರೀಡೆ ಉತ್ತಮವಾಗಿ ನಡೆಯಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಗುಲಾಬಿ ನೀಡಿ ಗೌರವಿಸುವಂತ ಕಾರ್ಯಕ್ರಮ, ಅದನ್ನ ಶ್ರೀಯುತ ಗಂಗಾಧರ ಕಲಾಯಿಯವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪದಾಧಿಕಾರಿಗಳು ಅವರಿಗೆ ಸ್ವಾಗತ. ಹಾಗೆ ನಮ್ಮ ಇವತ್ತಿನ ಉದ್ಘಾಟನೆ ಮಾಡಲಿಕ್ಕಿರುವಂತಹ ಶ್ರೀಯುತ ಶೌಕತ್ ಅವರಿಗೆ ಪದ್ಮನ ಭಗಟ್ಟಿಯವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಸುಧಾಕರ್ ಭಟ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಇಕ್ಬಾಲ್ ಸಾಮಾನಿಗೆ ಅವರಿಗೆ ಗಂಗಾಧರ ಕಲಾಯಿಯವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಚಂದ್ರಶೇಖರ ಮಂಟಮ್ಮ ಅವರಿಗೆ ವಿಶ್ವನಾಥ್ ನಾಯಕ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಸ್ವಾಗತ ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯಕ್ರಮ ಶ್ರೀಯುತ ಪುರುಷೋತ್ತಮ ಅವರು ಇದನ್ನು ನೆರವೇರಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅಂಜನೆ 30ನೇ ವರ್ಷದ ಮೊಸರು ಕೊಡಿಕೆ ಉತ್ಸವದ ಪಂಜಿ ಇನ್ನು ಕ್ರೀಡೋತ್ಸವದ ನೆಕ್ಕೆ ಚಾಲನೆ ನಮ್ಮ ಕೊಡುವುದಿಲ್ಲ. ನಮ್ಮ ಈ ಕ್ರೀಡೋತ್ಸವಕ್ಕೂ ಶ್ರೀ ಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ನಂಗೆ ಒಪ್ಪೊಂದು ದೇವರ ನಟ್ಟೊಂದು ಇನ್ನಿತ್ತ ಇಲ್ಲಿ ಗುರುಕಾರ್ಮೆ ವಯಸ್ಸೊಂದು ಅಂಚಿನ ಆತ್ಮೀಯ ಮಿತ್ರನ ಸೌಕತಾಳ್ರೆ ಅಂಜನೆ 35 ವರ್ಷದ್ದು ದುಂಬುಂದು ಯಜಮಾನಿಕೆ ನಡಪಾದು ಕೊಡ್ತೀನಿ ಅಂಚಿನ ಸಂತೋಷ್ ಕುಮಾರ್ ಶೆಟ್ಟಿ ಫುಲ್ಲು ಮೇರೆಗಳ ಅಂಜನೆ ಕರೆದ ವರ್ಷದ್ದು 34ನೇ ವರ್ಷದ್ದು ಗುರುಕಾರ್ ವಯಸ್ಸೊಂದು ಆನೆಲಯ ಮಂಟಮೆ ಚಂದ್ರಶೇಖರ್ ಶೆಟ್ಟಿ ವ್ಯಕ್ತಿತ್ವದ ಬುದ್ಧಾರ್ಗಿಲ್ಲ ಇಲ್ಲದ ಬುದ್ಧಾರ್ಗಿಲ್ಲ ಹೊಂದಾಣಿಕೆ ಆಗ್ಲಿಕ್ಕೆ ಒಳ್ಳೆಯದು. ಆನೆಲಯ ಬಂಡ ಆನೆದ ಬಲ, ಮಂಟಮೆ ಬಂದ್ಬಿಡ ಎತ್ತರ ಜಾಗ ಇಂಚಿನ ಈ ವ್ಯಕ್ತಿತ್ವ ಇರ್ತದೆ. ಆ ಘನತೆಗೆ ತಕ್ಕಂತಿನ ಕರೆನ ವರ್ಷದ ನಮ್ಮ ಮೊಸರು ಕೊಡಿಕೆ ಸ್ಥಾನ ಭಾರಿ ಪೊರ್ಲುಡು ನಡಪಾದು ಬರ್ತೀರಿ ಅರ್ನಾಥ ಸಮಯಕ್ಕೋಸ್ಕರ ಹೆಂಗೆ ತಿಕ್ಕಂದ ಒಂದು ಹೆಂಗೆ ಅಂಜಿಕೆ ಯಾವೊಂದುಂಡು ಬೊಟ್ಟಿ ಪಂಡಗಲ ಸಂತೋಷನ್ನೇ ಏರು ವಯಸ್ಸು ನೋಡುದು ಅಲಾಪ್ ಜೀರಿಗೆ ಅನುಭವ ಉಂಡು ವಯಸ್ಸು ನೋಡು ಬಂದು ಅದ್ರ ಪಣ್ಣಗೆ ಹೆಂಗೆ
ಐಕೆ ರಡ್ಡು ಪಾತೆ ನಂಚಿನ ಒಂದು ಸಂದರ್ಭಲಜ್ಜಿ ಅತ್ತನಾರೆ ಆ ಮಟ್ಟಡು ಉಳ್ಳೇರಿದ್ದು ಎನ್ನು ಅನಿಸಿಕೆ ಒತ್ತೊಂದು ನಿಖಿಲ ಮಾತೇನಲ್ಲ ಒರಿಯರ್ ದಾತಿ ಕೈತ ತಾಟಿ ಬೊಟ್ಟುಂದಲ್ಲ ಒಂದೇ ಮುಟ್ಟಕ್ಕೆ ಉಂಡು ಮಾತೆಲ್ಲ ಕೂಡ್ದು ತಾಟಿ ಬೊಟ್ಟುಂದ ಒಂದು ದೂರ ಹೋಗಕ್ಕೆ ಉಂಡು ಈ ನೆಟ್ಟಿಡಿ ನಮ್ಮ ಈ ಪ್ರೋತ್ಸಾಹ ಮಾತೆಲ್ಲ ನಿಖಲು ಕೊರ್ದು ಈ ಕ್ರೀಡೆ ವ್ಯವಸ್ಥೆಯನ್ನು ಮಾತೆಲ್ಲ ಸರ್ವಧರ್ಮದ ನಿಖಲು ಭಾಗವಹಿಸಿದರು ನೆಟ್ಟಿ ಕ್ರೀಡೆಗೆ ಬಂದ್ಪುಣ ಆಯ್ಕೆ ಜಾತಿ ಧರ್ಮ ಭೇದ ಭಾವನೆ ದಾಲ ಸಂತೋಷ ನಿತ್ಯ ಬಂದು ನೆಟ್ಟಿ ಗೆಂದಿನಲ್ಲ ದಾಲ ನಂಗೆ ಮಲ್ಲ ರಜ್ಜಿ ಅದು ಸೋತುಂಡಲ್ಲ ನಮ್ಮದಲ್ಲ ಕಳೆಯೋಣೆ ರಜ್ಜಿ ನನ್ನ ದುಂಬುಗೆ ಯಾನೆ ಪಿರಂಜಿ ವರ್ಷ ಬತ್ತುಂಡ ಯಾನು ಒರಿದಿತ್ತಲ್ಲ ಪಿರಾಯನ ಕಡೆದು ಯಾನು ಪಡೆಯೋಣರು ಬಂದ್ಪುಣ ಚಲ ಮಾತ್ರ ಬೋಡ ಎತ್ತಂದೆ ನೆಟ್ಟು ನಮ್ಮ ತಗ್ಗೆರೆದಲ್ಲಜ್ಜಿ ಅಂಜನೆ ಈ ಕ್ರೀಡೋತ್ಸವಕ್ಕೂ ಬೊಕ್ಕೊರಿ ಬಿನ್ನೆರಾದ ವೈದ್ಯರಿ ಪದ್ಮ ಇಕ್ಬಾಲ್ ಸಾಮಾನಿಗ ಮೇರೆಗಳ ಯಾನೆ ಇನಿವಾಣಿಕೆ ನೋಂದು ಪಂಡ ಎಂಕುಲು ಒಂಜೆ ನೆಟ್ಟಿ ಒಟ್ಟಿಗೆ ಎತ್ತಿನಕಲು ಕಾರಣ ಅಂತ ತುಂಬ ಒಂಚೂರು ದೂರದ ಬಿರೈಕಲು ಮುಟ್ಟ ಸೇರೊಂದಿಲ್ಲ ಐಕೆ ದೈವ ನಿರೀಕ್ಷೆ ಅಂತ ಮಾಡ್ಕೊಂಡೇಕೆ ಅವು ನಮ್ಮದು ಆಪಿನತ್ತು ದೈವ ನಿರೀಕ್ಷೆ ಅಂತ ಏಕೆ ಮಾಡ್ಕೊಂಡು ನಾವು ತುರುಟು ಅಂಜನೆ ಪದ್ಮನಾಭ ಗಟ್ಟಿಲ್ಲರಿ ಆತ್ಮೀಯ ಮಿತ್ರರಾಯಣ ಅಂಜನೆ ಭಟ್ರು ಇಲ್ಲರಿ ಅರೆಗೆ ಮುಲ್ಪ ಏರ್ಲಕ್ಕೆ ಭಟ್ರು ಬಂಡ ಬೇಕಾದ ಹೋಲಿಗೆ ಭಟ್ರು ಬಂಡ ಮಾತ್ರ ಗೊತ್ತವ್ರು ಒಕ್ಕ ಮಾತ್ರಗಳು ಗೊತ್ತವ್ರು ಗುರುತಿಸೋರು ಅಂಜದು ಆರ್ಲರಿ ಐತಟ್ಟಿಗೆ ನನ್ನರಿ ಆತ್ಮೀಯರಾಯಣ ಪುರುಷೋತ್ತಮಲ್ಲರಿ ಆರೆ ಎನ್ನ ಬುದ್ಧಾರೆ ವಿಶ್ವಮಂಗಲದ ದೈಹಿಕ ಶಿಕ್ಷಕರಿಗೆ ಅಂಜನೆ ಪಿರೋರಿ ನಂಗೆ ಹಿರಿಯರಾಯಣ ಅಂಚಿನ ಆನಂದ್ ಮಾಸ್ಟರ್ಲೇರಿ ನಿವೃತ್ತಿ ಜೀವನ ವಿಶ್ರಾಂತಿ ಜೀವನ ತಂದು ಈ ಅಸೈಗಲ್ದ ಆಸುಭಾಸತ್ತು ಉಲ್ಲಲ್ಲ ಒಲ್ಲಾಡು ಊರ್ಲ ಕಾರ್ಯಕ್ರಮ ಆಪುಂಡ ಅವ್ರು ಆನಂದ ಮಾಸ್ಟರ್ MC ದುಬ್ಬೇರು ನಿರೂಪಣೆ ಇರುವಂಡ ಆನಂದ್ ಮಾಸ್ಟರ್ ಎಂದು ಅಂಚಿನ ವ್ಯಕ್ತಿತ್ವ ಅಂದ್ರೆ ಆನಂದ್ ಮಾಸ್ಟರ್ಲೆ ನಂಗೆ ಫುಲ್ಲು ಸಹಕಾರ ನಂಗೆ ಅನುಭವವನ್ನು ದಾರೆ ಅಂಚನೆ ಬೇರೆಯವ್ರಿ ಮುಲ್ಪ ದಾರೆಯನ್ನ ರಾಧಾಕೃಷ್ಣ ಮಾಸ್ಟರ್ಲೇರಿ ಆರ್ಲ ದೈಹಿಕ ಶಿಕ್ಷಕರು ಮೂರನೇ ದಿಂಚಿಲ ಮೂಲು ಬಾರಿ ಏಕೆ ಬೇಲೆ ಬಿಲ್ಲೊಂದಿಲ್ಲೇರಿ ಕರಿನ ವರ್ಷದ ಚಾಲೆಂಜ್ಗೆ 4 ವರ್ಷದ ಜೊತೆ ಒಂದಿಲ್ಲ ಇದು ಬರ್ಪಣೆ ದಿಂಚಿ ಆರ್ಲಲ್ಲೇರಿ ಅಂಚನೆ ಮಾತಾ ಮಜಲ ಬೆಂತಿನ ಅಂಚಿನ ವಿಶ್ವನಾಥ ನಾಯ್ಕರ್ಲೇರಿ ಧಾರ್ಮಿಕ ಒಪ್ಪಾಡು ಶಿಕ್ಷಣ ಒಪ್ಪಾಡು ಕ್ರೀಡೆ ಒಪ್ಪಾಡು ಮಾತೆಡ್ಲಿ ಬೆಂತಿನ ಅರೆಗಿಲ್ಲ ಯಾನಿ ಮನವರಿಕೆ ಮಲ್ತೊಂದಿಲ್ಲ ಅಂಚನೆ ಯುವ ಪ್ರತಿಭೆ ಮಂಜು ಕಣಚೂರು ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಕ ಆದಿಲ್ಲೇರಿ ನನ್ನದ ಜವಳಿಗೆ ಸ್ಫೂರ್ತಿ ಆದಿ ನನ್ನದ ಜವಳಿಯರಿಗೆ ಈ ಗೊಬ್ಬುಡು ಎಂಚಿನ ನಂಗೆ ಪ್ರಯೋಜನ ಆ ತೊಜಿಬದು ಕೊರ್ಪನ ಉತ್ಸಾಹ ಯುವಕ್ಕೆ ಅಂಚನೆ ನನ್ನೂರಿನ ಮಿತ್ರರನ್ನ ಕೃಷ್ಣ ಬೇರೆಲ್ಲೇರಿ ಆರೆ ಗ್ರಾಮ ಚಾಡಿದಾರೆ ಆರ್ಲ ಎಂಕಲಟ್ಟಿಗೆ ಬಾರಿ ಬೆಂದೊಂದಿಲ್ಲೇರಿ ಸಾಕಾರ ಕೊಡ್ತಾರೆ ಮಕ್ಕಳು ಮಾತಾರಿಲ್ಲ ಯಾನೆ ನೆನೆತಂದು ಈ ಬೊಕ್ಕ ಅರೆಕಲ ವಿಶ್ವನಾಥ ಪೂಜಾರಿ ಆರೆ ಮೊದಲೇ ಪರಮಲ್ಲ ಪ್ರತಿ ಸರ್ತಿಲ ಮೂಲಾಪುಣ ಈ ಕಾರ್ಯಕ್ರಮಕ್ಕೂ ಭಾಗವಹಿಸೋದು ಎನ್ನಾರ್ದು ಏತ ಹಾಪುಡು ಆ ಸೇವೆನ ಕೊರೋದಿಲ್ಲ ಅರೆಗ್ಲ ನಂಗೆ ಮಾತಾರೆಗ್ಲ ಶ್ರೀ ಕೃಷ್ಣ ಪರಮಾತ್ಮೆ ಎಡ್ಡೆ ಕೊರಡೊಂದು ಎಡ್ಡೆ ಪಡು ಬಯಕೊಂದು ಅಂಚನೆ ಮಾಧ್ಯಮದ ಹೊಸಗೊರೆಲ್ಲ ಮಾಧ್ಯಮ ಮಿತ್ರ ಅಂಚಿನ ನಮ್ಮ ಆಸಿಬುಲ್ಲೇರಿ ಅರೆಲ್ಲ ನೆನೆತಂದು ಅಂಚನೆ ಈ ಕಾರ್ಯಕ್ರಮವು ಒಂದು ತತ್ವ ಸಾಧಿ ಬಕ್ಕ ಐದು ಮಾತ ಚಟುವಟಿಕೆಲ್ಲ ಪೂರ್ಣ ತನ್ನನ್ನು ತಾನನ್ನು ಕೊಡಗಿಸೋದಂತ ತ್ಯಾಗ ಮಾಸ್ಟರೇ ಕಾಲ ಬೇರೆ ಎಂಗಲರ್ದು ಹೆಚ್ಚು ಬೆಂತಿನಾರು ಆಲ್ರೌಂಡರ್ ಆದ್ಕೊಂಡು ಬ್ಯಾಟಿಂಗ್ ಉಂಟಲ್ಲ ಬಾಲಿಂಗ್ ಉಂಟು ಫೀಲ್ಡಿಂಗ್ ಅಂಜಾತಿ ಅರೆಗಿಲ ಯಾನೆ ಈ ಸಮಯ ಅರೆಲ್ಲ ನೆನವರಿಕೆ ಮಲ್ತೊಂದು ನಮ್ಮ ಮಾತೆಲ್ಲ ಒಂಜಪ್ಪೆ ಜೌಕಲ್ಲ ಕೈತದೆ ಈ ಕ್ರೀಡೋತ್ಸವವನ್ನು ಪೊರ್ಲುಡೆ ನಡಪದು ಕೊರಡು ಯಾನೆ ನಿಖಿಲೆಗ ನನ್ನವರ ಎನ್ನ ಉಡಲ್ ನಿಂಜಿ ಮನಸ್ಸಿಡಿ ಕೇನೊಂದು ಎನ್ನ ಪಾತಿರಕ್ಕೂ ಮುಗಿತರ ಚುಕ್ಕಿದಿ ಒಂದಿಲ್ಲ ಶುಭ ಹಾರೈಕೆ ಬಂದರೆ ಇವರಿಗೆ ಸೊಲ್ಮೆರು ಇತ್ತೆ ಮುಂದಕ್ಕೆ ನಮ್ಮ ಇಕ್ಬಾಲ್ ಸಾಮಾನಿಗೆ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಒಳ್ಳೆಯ ಕ್ರೀಡಾಪಟುಗಳು ಕೂಡ ಮತ್ತೆ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು ಸಂಘ ತೊಡಗಿಸಿಕೊಂಡವರು ಅವರ ಕುಟುಂಬಸ್ಥರೇ ಬಹಳ ಒಳ್ಳೆಯ ಒಬ್ಬ ಸಮಾಜಮುಖಿ ಚಿಂತಕರು ಅಂತವರಲ್ಲಿ ಇಕ್ಬಾಲ್ ಸಾಮಾನಿಗೆ ಅವರು ಮುಖ್ಯ ಅತಿಥಿಗಳಿರುವವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ. ತುಂಬ ಖುಷಿ ಆಗ್ತಾ ಇದೆ ಈ 35ನೇ ಮೊಸರುಗೊಡಿಕೆ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ಈ ವೇದಿಕೆಯಲ್ಲಿರುವ ಎಲ್ಲರನ್ನೂ ಅಭಿನಂದಿಸ್ತಾ ಈ ಆಧುನಿಕ ಯುಗದಲ್ಲಿ ಮಕ್ಕಳನ್ನು ಕಾಣುವಾಗ ನಮಗೆ ತುಂಬ ಖುಷಿ ಅಂತ ಹೇಳಿದರೆ ಈಗ ಮೊಬೈಲ್ ಹಿಡ್ಕೊಂಡು ಆಟ ಆಡ್ತಾ ಇರೋ ಮಕ್ಕಳು ಇಲ್ಲಿ ಮೈದಾನದಲ್ಲಿ ಬಂದು
ಕ್ರೀಡೆಯ ಇಷ್ಟೊಂದು ಇಂಟ್ರೆಸ್ಟಿಂದ ಬಂದು ಕೂತ್ಕೊಂಡಿದ್ದಾರೆ. ಅವರನ್ನು ನೋಡುವಾಗ ಇನ್ನೂ ಸಹ ತುಂಬ ಖುಷಿ ಆಗ್ತಿದೆ. ನಾನು ಇದಕ್ಕೆ ಈ 35ನೇ ವರ್ಷದ ಮೊಸರುಗುಡಿಕೆ ಉತ್ಸವಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ತಾಳಿಯವರು ಅಂತ ಹೇಳಿದ್ರೆ ಎಲ್ಲರಿಗೂ ಬಹಳ ಒಂದು ಅಚ್ಚುಮೆಚ್ಚು. ಯಾಕಂದ್ರೆ ಒಂದು ಪಂಚಾಯತ್ ಅಂತ ಹೇಳಿದ್ರೆ ಅದು ಆ ಒಂದು ಪಂಚಾಯತ್ ನಮ್ಮ ಊರಿಗೆ ಹೆಮ್ಮೆ. ಅದರ ಅಧ್ಯಕ್ಷರಾಗಿದ್ದವರು ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡವರು, ಜನಪ್ರತಿನಿಧಿಯಾಗಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡವರು, ಕ್ರೀಡಾಭಿಮಾನಿಗಳಾಗಿ ಗುರುತಿಸಿಕೊಂಡವರು, ಸಮಾಜಮುಖಿಯಾಗಿ ಕೂಡ ಗುರುತಿಸಿಕೊಂಡವರು ಶ್ರೀಯುತ ಶೌಕತ್ ತಾಳಿಯವರು ಇವತ್ತು ಕಾರ್ಯಕ್ರಮ ಸಭಾಧ್ಯಕ್ಷರನ್ನು ವಹಿಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿ. ಈ ಮೊಸರುಡಿಕೆ ಉತ್ಸವ ಮತ್ತು ಯುವಕ ಮಂಡಲ ಇದೊಂದು ಜಂಟಿಯಾಗಿ ನಡೆಸ್ಕೊಳ್ತಕ್ಕಂತಹ ಈ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಪ್ರಯುಕ್ತ ನಾನು ಅಸೇಗೊಳಿ ಯುವಕ ಮಂಡಲದ ಕಾರ್ಯದರ್ಶಿ ಆಗಿದ್ದುಕೊಂಡು ಕೆಲವೊಂದು ವರ್ಷಗಳಲ್ಲಿ ನಾವು ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಈ ಊರಿನ ಉತ್ಸವ ಅಂತ ಹೇಳಿಕೊಂಡು ನಾವೆಲ್ಲರೂ ಅದರೊಟ್ಟಿಗೆ ಸೇರಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಾವು ನಡೆಸ್ಕೊಂಡು ಬರ್ತಾಯಿದ್ವಿ ಸಂತೋಷ್ ಕುಮಾರ್ ಶೆಟ್ಟರೊಟ್ಟಿಗೆ. ಯಾಕಂತ ಹೇಳಿದರೆ ಊರಿನಲ್ಲಿ ನಾವು ಕೆಲವು ಸಮಾಜಮುಖಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರುವಾಗ ಬೇರೆ ಬೇರೆ ರಾಜಕೀಯ, ಸಾಮಾಜಿಕ ಮತ್ತು ಬೇರೆ ಬೇರೆ ಆ ಒಂದು ಊರಿನಲ್ಲಿ ಒಗ್ಗಟ್ಟಿದ್ದಾಗ ಮಾತ್ರ ಒಂದು ಸಾಮರಸ್ಯ ಬೆಳೀಲಿಕ್ಕೆ ಸಾಧ್ಯ ಮತ್ತು ಒಗ್ಗಟ್ಟು ಬೆಳೀಲಿಕ್ಕೆ ಸಾಧ್ಯ. ಈ ಅಸೇಗೊಳಿ ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಅಥವಾ ಬೇರೆ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆ ನಾವೆಲ್ಲ ಒಂದು ಮುನ್ನುಡಿ ಬರೆದಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಈ ಒಂದು ಮೊಸರುಡಿಕೆ ಉತ್ಸವದ ಪರವಾಗಿ ಈ ಒಂದು ಕ್ರೀಡೋತ್ಸವ ನಡೆದಿದೆ. ಎಲ್ಲ ಈ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ಯಾರು ಆಟಗಾರರಿದ್ದಾರೆ ಇವರೆಲ್ಲರೂ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕೆ ಹೊರತು ಮತ್ತು ನಾನು ಗೆಲ್ಲಬೇಕಂದ ಒಂದು ಹಠದಲ್ಲಿ ಗೆಲ್ಲಬೇಕು ಹೊರತು ಸೋತರು ಯಾರು ಅದರಲ್ಲಿ ಧೈರ್ಯಗೆಡಬಾರ್ದು. ಮುಂದೊಂದು ದಿನ ನಾವು ಗೆಲ್ತೇವೆ ಅಂತ ಒಂದು ಛಲದೊಂದಿಗೆ ನಾವು ಹೋರಾಡಬೇಕು. ಅದೇ ರೀತಿ ತೀರ್ಪುಗಾರರು ಅಷ್ಟೇ, ನಮಗೆ ಒಂದು ತೀರ್ಪನ್ನು ಕೊಡಲಿಕ್ಕೆ ನಮಗೊಂದು ನ್ಯಾಯಾಧೀಶರ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅವರು ಆ ನ್ಯಾಯವನ್ನು ಕೊಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಆ ಕ್ರೀಡಾಪಟುಗಳಿಗೆ ಅದು ನ್ಯಾಯವನ್ನು ಕೊಡುವಂಥ ಇದನ್ನು ಅವರು ಕೊಡಬೇಕು ಅಂತ ಹೇಳಿಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಮಗದೊಮ್ಮೆ ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡೆ ಯಾರೆಲ್ಲ ಆಟ ಆಡ್ತಾರೆ ಅವರಿಗೆಲ್ಲರಿಗೂ ಒಂದು ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬರಬಾರ್ದು, ಕಾರ್ಯಕ್ರಮ ಶುಭ ಆಗಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತೇಳಿ ಆ ಒತ್ತಡಗಳ ಮಧ್ಯೆ ಕೂಡ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮ ಸಭಾಧ್ಯಕ್ಷರನ್ನು ವಹಿಸಿ ಚಂದಗಾಣಿಸಿಕೊಟ್ಟಂತ ಶ್ರೀಯುತ ಶೌಕತ್ ತಾಳಿ ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಧನ್ಯವಾದಗಳು ಸರ್. ನಿಮಗೆ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮ. ಈ ಒಂದು ಕ್ರೀಡಾ ಸಂಚಾಲಕರಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರಿಂದ ಧನ್ಯವಾದ. ಅಸೇಗೊಳಿ ಯುವಕ ಮಂಡಲ ರಿಜಿಸ್ಟರ್ ಅಸೇಗೊಳಿ ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿ ಅಸೇಗೊಳಿ ಇದರ ವತಿಯಿಂದ ನಡೆಯುವಂತ 35ನೇ ವಾರ್ಷಿಕ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಂತ ಪಂದ್ಯಾಟ, ವಾಲಿಬಾಲ್ ಪುರುಷರಿಗೆ ಮತ್ತು ಕಬಡ್ಡಿ ಪಂದ್ಯಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಂದ್ಯಾಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಮೊಸರುಗುಡಿಕೆ ಉತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಪುರುಷೋತ್ತಮ ಮಂಚನ್ ಅವರಿಗೆ ನಮ್ಮ ಮೊಸರುಗುಡಿಕೆ ಉತ್ಸವ ಸಮಿತಿಯ ಪರವಾಗಿ ಸಾರ್ವಜನಿಕರ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಮಾಜಿ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತಿನ ಶೌಕತ್ ತಾಳಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಮೊಸರುಗುಡಿಕೆ ಉತ್ಸವ ಸಮಿತಿಯ ಪರವಾಗಿ ಸಾರ್ವಜನಿಕ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಇಕ್ಬಾಲ್ ರವರು, ಉದ್ಯಮಿ. ಅವರನ್ನು ಸಹ ಈ ಮೊಸರುಗುಡಿಕೆ ಉತ್ಸವ ಸಮಿತಿಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗೌರವಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ನಮ್ಮ ಮೊಸರುಗುಡಿಕೆ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮೊಸರುಗುಡಿಕೆ ಉತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿ ಮಂಟಮಯ್ಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ನಮ್ಮ
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಪಂದ್ಯಾಟವನ್ನು ವೀಕ್ಷಿಸಲು ಬಂದಿದ್ದಾರೆ. ಅವರಿಗೆ ಸಹ ನಮ್ಮ ಮಸಕೊಡಿ ಕ್ರೀಡಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪದ್ಮನಾಭ ಗಟ್ಟಿಯವರು ಮತ್ತು ವಿಶ್ವನಾಥ ನಾಯ್ಕ ಅವರು ಹಾಗೂ ಇವರು ಆನಂದ್ ಮಾಸ್ಟರ್ ಅವರು ಹಾಗೆ ವಿಶ್ವನಾಥ ನಾಯ್ಕರವರು, ರಫ್ರಿಗಳು ಆಗಮಿಸಿದ ಪುರುಷೋತ್ತಮ ವಿಶ್ವಮಂಗಲ ಮತ್ತು ಮಂಜು ಅವರು ಆಗಮಿಸಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ತ್ಯಾಗಂ ಹರೇಕಲ್ ಅವರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಮಸಕೊಡಿ ಕ್ರೀಡಾ ಸಮಿತಿಯ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ತಂಡದವರಿಗೂ ಹಾಗೂ ಇನ್ನು ಆಗಮಿಸಲಿರುವ ಪುರುಷರ ವಿಭಾಗದ ಮತ್ತು ಹುಡುಗರ ವಿಭಾಗದ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಆಗಮಿಸಿದ ಎಲ್ಲರಿಗೂ ಈ ಒಂದು ಬಂದಂತ ಎಲ್ಲರಿಗೂ ಈ ಮಸಕೊಡಿ ಕ್ರೀಡಾ ಸಮಿತಿಯ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸುತ್ತಾ, ಹೊಸಕುರಲ ಮಾಧ್ಯಮದ ಮಿತ್ರರಿಗೆ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕಾರಣರಾದ ಆಗುವವರು ನಮ್ಮ ಹತ್ತಿರದ ಆರಕ್ಷಕ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನಮಗೆ ರಕ್ಷಣೆಯನ್ನು ಒದಗಿಸಿಕೊಡ್ತಾರೆ. ಅವರಿಗೆ ಸಹ ತುಂಬ ಧನ್ಯವಾದ ಸಲ್ಲಿಸುತ್ತಾ, ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಾ ಎಲ್ಲರನ್ನು ಕೃಷ್ಣಪ್ಪನವರಿದ್ದಾರೆ. ಹಾಗೆ ಎಲ್ಲರನ್ನು ನಾವು ಮಸಕೊಡಿ ಸಮಿತಿಯ ಎಲ್ಲ ಸರ್ವ ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ, ಇದೀಗ ಅಂಕಣ ಉದ್ಘಾಟನೆ, ವಾಲಿಬಾಲ್ ಅಂಕಣ ಉದ್ಘಾಟನೆ ಇದೆ, ಹಾಗೆ ಕಬಡ್ಡಿ ಅಂಕಣ ಉದ್ಘಾಟನೆ ಇದೆ. ಈ ಒಂದು ಉದ್ಘಾಟನೆಯನ್ನು ಬಂದಂತ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಿಟ್ಟುವಾಗಿದೆ ಕೋಶಾಧಿಕಾರಿ ಅವರು ಸುಧಾಕರ್ ಭಟ್ರು ಅವರಿದ್ದಾರೆ. ನಮಗೆ ಉತ್ತಮ ಮಾರ್ಗದರ್ಶನ ಮತ್ತೆ ಕೋಶ ಗಟ್ಟಿಯಾಗಿ ಇದ್ದುಕೊಂಡು ನಮಗೆ ಸಹಕರಿಸುವಂತ ಸುಧಾಕರ್ ಭಟ್ ಅವರಿಗೆ ಸಹ ಧನ್ಯವಾದ ಸಲ್ಲಿಸುತ್ತಾರೆ. ಚಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅಧಿಕಾರಿಗಳು ನಮ್ಮೊಂದಿಗೆ ತಮ್ಮೆಲ್ಲರಿಗೂ ಕೂಡ ಸರಿ